ಗುಬ್ಬಿ ತಾಲೂಕಿನಲ್ಲಿ ಮಿತಿಮೀರಿದ ಅಕ್ರಮ ಮದ್ಯ ಮಾರಾಟ ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದ್ದರೂ ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾತ್ರ ನಮಗೆ ತಿಳಿದಿಲ್ಲವಂತೆ ವರ್ತಿಸುತ್ತಿದ್ದಾರೆ ಎಂದು ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ತಾಳೆಕೊಪ್ಪ ಗ್ರಾಮಸ್ಥರು ಅಬಕಾರಿ ಇಲಾಖೆ ಅಧಿಕಾರಿಗಳ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿದ ಗ್ರಾಮ ಪಂಚಾಯತ್ ಸದಸ್ಯ ಗಿರೀಶ್, ನಮ್ಮ ಗ್ರಾಮದಲ್ಲಿ ಸುಮಾರು 15 ಕಡೆಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ನಾವು ಹಲವು ಬಾರಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಿಲ್ಲ. ನೆಪ ಮಾತ್ರಕ್ಕೆ ಗ್ರಾಮಕ್ಕೆ ಭೇಟಿ ನೀಡುವ ಅಬಕಾರಿ ಅಧಿಕಾರಿಗಳು ಮದ್ಯ ಮಾರಾಟ ಮಾಡುವವರನ್ನು ಹಿಡಿಯುವಂತೆ ನಾಟಕವಾಡಿ ನಂತರ ಗ್ರಾಮದ ಹೊರಭಾಗದಲ್ಲಿ ಮಾರಾಟಗಾರರಿಂದ ಹಣ ಪಡೆದು ಬಿಟ್ಟು ಹೋಗುತ್ತಿದ್ದಾರೆ ಎಂದು ಆರೋಪ ವ್ಯಕ್ತಪಡಿಸಿದ್ದಾರೆ. ತಾಳೆಕೊಪ್ಪ ನಿವಾಸಿ ಮಹಿಳೆಯರು ಮಾತನಾಡಿ, ನಮ್ಮ ಗಂಡಂದಿರು ನಿತ್ಯವೂ ಕುಡಿದು ಬರುತ್ತಿದ್ದು ಮದ್ಯ ಕುಡಿಯುವ ಆಸೆಯಿಂದ ಮನೆಯಲ್ಲಿ ಇರುವ ದಿನಸಿ ಸಾಮಗ್ರಿಗಳನ್ನು ಸಹ ಮಾರಾಟ ಮಾಡುತ್ತಿದ್ದಾರೆ. ನಿತ್ಯವೂ ಸಹ ಕುಡಿತಕ್ಕೆ ತುತ್ತಾಗುತ್ತಿದ್ದಾರೆ. ನಮ್ಮ ಗ್ರಾಮದಲ್ಲಿ ಅಕ್ರಮ ಮದ್ಯ ನಿಲ್ಲಿಸುವಂತೆ ನಾವು ತುಮಕೂರು ಜಿಲ್ಲಾಧಿಕಾರಿಗಳಿಗೆ ಅಬಕಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸಹ ಪ್ರಯೋಜನವಾಗಲಿಲ್ಲ. ಅಬಕಾರಿ ಅಧಿಕಾರಿಗಳು ಹಣ ಪಡೆದು ಇವರೇ ಮದ್ಯ ಮಾರಾಟಕ್ಕೆ ಬೆಂಬಲ ನೀಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯ ಗುರುಲಿಂಗಯ್ಯ ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಮದ್ಯ ಮಾರಾಟದ ಅಡ್ಡೆಗಳು ಹೆಚ್ಚಾಗಿದೆ. ಗ್ರಾಮದ ಯುವಕರು ಕುಡಿತದ ಚಟಕ್ಕೆ ಬಲಿಯಾಗುತ್ತಿದ್ದಾರೆ. ಕುಡಿತದ ಅಮಲಿನಲ್ಲಿ ಇರುವ ಯುವಕರು ನಮ್ಮ ಗ್ರಾಮದಿಂದ ಶಾಲೆಗೆ ಹೋಗುವ ವಿದ್ಯಾರ್ಥಿನಿಯರಿಗೆ ಅವಾಚ್ಯವಾಗಿ ನಿಂದಿಸುವುದು, ಗಲಾಟೆ ಮಾಡುತ್ತಾರೆ. ಶಾಲೆಗಳಿಗೆ ತೆರಳುವ ವಿದ್ಯಾರ್ಥಿಗಳು ನಿತ್ಯವೂ ಸಹ ಭಯದಿಂದ ಹೋಗಿ ಬರುವ ಸ್ಥಿತಿ ನಿರ್ಮಾಣವಾಗಿದೆ. ಅಬಕಾರಿ ಅಧಿಕಾರಿಗಳು ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸದೆ ಕರ್ತವ್ಯ ಲೋಪ ಬೆಸಗುತ್ತಿದ್ದಾರೆ ಎಂದು ಆರೋಪಿಸಿದರು. ಅಲ್ಲೆಲ್ಲ ಕುರ್ತು ಮಾಡಿ ತಿರ್ಗಿ ಬಂದಲ್ಲೂ ಬಾಳಕ್ ಆಗ್ತಾ ಇಲ್ಲ. ನಮಗೂ ಮನೆ ಹೋಗ್ತಾರೆ, ನಮಗೂ ನೆಮ್ಮದಿ ಕೊಡಲ್ಲ. ಬಂದು ಬಾಯ್ ಬಡ್ಕೊಳೋದು, ಕುಡ್ದು ಬಂದು ಕದತ್ತೆಲ್ಲ ಇದು ಮಾಡೋದೆಲ್ಲ ಮಾಡ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ರ? ಸರ್ ಎಲ್ಲ ಕೊಟ್ಟಿದ್ವಿ. ಕೊಟ್ಟು ಬಂದ್ರೆ ಏನು ಇದು ಆಕ್ಷನ್ ಬರ್ತಾರೆ, ದುಡ್ಡಿಸ್ಕೊಂಡು ಅದೇ ಹೋಗ್ತಾರೆ. ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಮ್ಮ? ತುಮಕೂರು ಸರ್, ಇದು DC ಆಫೀಸು. ಅಲ್ಲಿಗೆ ಹೋಗಿ ಕೊಟ್ಟು ಬಂದಿದ್ದೆ. ಚೋರಾಗೆಲ್ಲ ಇದು ಮಾಡಿ ಅದೇ ಹೋದ್ರು. ತಿರ್ಗ ಏನೋ ಅವ್ರು ಇದು ಮಾಡಿ ತಿರ್ಗ ಅವ್ರು ಅಲ್ಲೇ ಮತ್ತೆ ತಿರ್ಗ ಅದನ್ನೇ ಮಾಡ್ತಾರೆ. ಏನಾಗ್ತಾ ಇದೀಗ? ಸರ್ ಮನೆ ಮಗ್ಳಾಗ ಮಾಡ್ತಾರೆ, ಕುಡ್ದು ಬಂದು ನಮ್ಗೆ ಹಿಂಸೆ ಕೊಡ್ತಾರೆ ಸರ್. ಯಾವ ಊರು ನಿಮ್ದು? ನಮ್ದು ಇಲ್ಲೇ ತಳಕಪ್ಪನೇ. ತಳಕಪ್ಪ. ಏನ್ ಮಾಡ್ತಾರೆ ಕುಡ್ದು ಬಂದು? ಗಲಾಟೆ ಮಾಡೋದು, ಬೈಯೋದು ತಾಳ್ತಾಳನೆ ಕೇಳ್ತಾನೆ. ಬಾಳ ಕೈ ಸಾಧ್ಯ ಅಷ್ಟು ಹಿಂಸೆ ಕೊಡ್ತಾರೆ. ಏನಮ್ಮ ರೇಷನ್ ಎಲ್ಲ ಮತ್ತೆ ಅಕ್ಕಿ ಬೀಗ ಹಾಕಿ ಬಂದಿರೋದು ಎಣ್ಣೆ ಕುಡಿಯೋಕೋಸ್ಕರ. ಮಕ್ಳಿಗೂ ಮಕ್ಳಿಗೂ ನೆಮ್ಮದಿಲ್ಲ. ಮಕ್ಳು ಓದಕ್ ಕುತ್ಕೊಂಡ್ರೆ ಗಲಾಟೆ ಮಾಡ್ತಾರೆ. ಮಕ್ಳು ಅಮ್ಮನಿಗೆ ಬಂದು ಓದ್ಕೊಂತಾರೆ. ಅಬಕಾರಿ ಇಲಾಖೆಗೆ ಹೇಳಿಲ್ವಾ? ಅಯ್ಯ ಸರ್, ಹೇಳಿದ್ದೆ. ಅದು ತುಮಕೂರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನಾವೆಲ್ಲ ಬಂದಿತ್ತು. ಅದು ಏನು ಇದಿಲ್ಲ ಸರ್. ಅದೇ ಹೋಗ್ತಾರೆ ಸರ್. ಬಂದು ಹೊರದೊಳಗೆ ದುಡ್ಡು ಕೊಡ್ತಾರೆ, ಅದೇ ಹೋಗ್ತಾರೆ. ದುಡ್ಡು ಕೊಡ್ತಾರೆ, ಸುಮ್ನಾಗ್ತಾರೆ ಅವ್ರು. ಕುಡಿಯೋದನ್ನ ನಿಲ್ಸಿರೆ ನೆಮ್ಮದಿಯಾಗಿರ್ಬೋದು ಸರ್. ಎಷ್ಟು ವರ್ಷದಿಂದ ಮಾರಾಟ ಮಾಡ್ತಾವ್ರೆ? ಅಲ್ಲೇ ಒಂದ್ 30 ವರ್ಷದಿಂದ. ಎಷ್ಟು ಮನೇಲಿ ಮಾರಾಟ ಮಾಡ್ತಾರೆ? 15 ಮನೆ ಇದೆ ಸರ್. 15 ಇರೋದ್ ಮನೆ ಅಲ್ಲ. ಹಂಗ ಮಾರಾಟ ಮಾಡೋ ಅಂಗಡಿ ಎಷ್ಟು? ಹೊಸಟಾಗೆ 3 ಮಾಡ್ತಾರೆ, ಕೆಳಗಡೆ 2 ಮಾಡ್ತಾರೆ. ಇವರು ಇಲ್ಲಿ ಅಂಗಡಿಯವ್ರು ಒಬ್ರು ಮಾಡ್ತಾರೆ. 15 ಇರೋದು. 15 ಅಂಗಡಿ ಇದೆ. 15 8 ಪಟಲ ಸೇರಿ 15. ಅಯ್ಯೋ ಸರ್, ನೆಮ್ಮದಿನೇ ಇಲ್ಲ. ತಾಳೆಕೊಪ್ಪ ಗ್ರಾಮ ಹಂಸಂದ್ರ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯ SS ಗುರುಲಿಂಗಯ್ಯನಾದ ನಾನು. ನಮ್ಮ ಗ್ರಾಮದಲ್ಲಿ ಅನಧಿಕೃತವಾಗಿ ಮದ್ಯಪಾನ ಅಂಗಡಿಗಳು ಹೆಚ್ಚಿಗೆ ಆಗಿ ಇವತ್ತು ಯುವಕರಿಗೆ ಹಾಳಾಗ್ತಾ ಇದೆ. ಈ ಭಾಗದಲ್ಲಿ ಎಣ್ಣೆ ಅಂಗಡಿ ಸುತ್ತಮುತ್ತ ಹಳ್ಳಿಗಳ ಜನ ಇಲ್ಲೇ ಬಂದು ಎಣ್ಣೆ ಕುಡಿದು ಅದರಲ್ಲಿ ಮದ್ಯದ ಅಮಲಿನಲ್ಲಿ ಎಲ್ಲ ಬಿದ್ದು ಹೋಗ್ತಾ ಇದ್ದಾರೆ. ಹಾಗಾಗಿ ಏನು ನಮ್ಮ ಹಳ್ಳಿಯಿಂದ ಶಾಲೆಗೆ ಹೋಗೋ ಮಕ್ಕಳಿಗೆ ಅವರ ಅಮಲಿನ ಇದರಲ್ಲಿ ಅವ್ಯಾಚ್ಯ ಶಬ್ದವನ್ನು ಉಪಯೋಗಿಸಿ ಅವ್ರ ಮೇಲೆ ದೌರ್ಜನ್ಯಗಳನ್ನು ನಡೀತಾ ಇದ್ದಾವೆ. ಹಾಗೂ ಏನು ಈ ಮದ್ಯ ವ್ಯಸನಿಗಳ ಆಗಿರೋದ್ರಿಂದ ಏನು ನಮ್ಮ ಯುವ ಪೀಳಿಗೆ ಇವತ್ತು ರೋಗಗ್ರಸ್ತವಾಗಿ ಸಾಯುವಂತ ಸ್ಥಿತಿ ಬಂದಿದೆ. ಹಾಗೂ ಏನು ಈ ಮದ್ಯ ವ್ಯಸನಿಗಳು ಏನು ಕೈಸಿ ಸಣ್ಣ ಪುಟ್ಟ ಕಳ್ಳತನಗಳು ನಮ್ಮಲ್ಲಿ ನಡೆಯೋದ್ರಿಂದ ಇದರಿಂದ ಇಲಾಖೆ ಆಗಲಿ ಅಬಕಾರಿ ಇಲಾಖೆ ಇಲ್ಲಿವರೆಗೂ ಯಾವುದೇ ನಮ್ಮಲ್ಲಿ ತನಿಖೆ ಆಗಿ ಅವ್ರಿಗೆ ಶಿಕ್ಷೆ ಆಗಿಲ್ಲ. ನಾವು 2-3 ಬಾರಿ ಅವ್ರಿಗೆ ತನಿಖೆ ಆದೇಶವನ್ನು ಮಾಡಿದ್ರು ಸಹ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಹಾಗಾಗಿ ಏನು ಇವತ್ತಿನ ಹಳ್ಳಿ ಗ್ರಾಮ ಇವತ್ತು ಬಡತನದಲ್ಲಿದೆ. ಬಡತನದಲ್ಲಿರುವಂತ ಮಧ್ಯವರ್ತಿಗಳಿಂದ ಇವತ್ತು ಏನು ಯುವ ಪೀಳಿಗೆ
ಮದ್ಯ ವ್ಯಸನಿಗೆ ಹಾಳಾಗ್ತಾ ಇದ್ದಾರೆ. ಇದು ಸರ್ಕಾರ ಗಮನ ತಗೊಂಡು ಇಲಾಖೆ ವತಿಯಿಂದ ತಕ್ಕ ಕ್ರಮ ತೆಗೆದುಕೊಬೇಕು. ಹಾಗೂ ಏನು ಇವತ್ತು ಮಾಧ್ಯಮದ ಮುಖಾಂತರ ಆದ್ರೂ ಈ ನಮ್ಮ ಗ್ರಾಮಕ್ಕೆ ಮದ್ಯ ಮುಕ್ತ ಗ್ರಾಮನಾಗಿ ಮಾಡ್ತಾರೆ ಅಂತ ಹೇಳಿ ಈ ಮಾಧ್ಯಮದವರು ಈ ಸಹಕಾರದಿಂದ ಇವತ್ತು ನಮ್ಮ ಏನು ಮದ್ಯ ವ್ಯಸನಿಗಳ ಮುಕ್ತ ಗ್ರಾಮನಾಗಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾ, ಹಾಗೂ ಏನು ಇವತ್ತಿನ ದಿನ ಏನು ಈ ಬಡ ಗ್ರಾಮದಲ್ಲಿ ಮದ್ಯ ವ್ಯಸನದಿಂದ ಅನೇಕ ಹೆಣ್ಮಕ್ಳ ಜೀವನ ಹಾಳಾಗ್ತಾ ಇದೆ. ಅವರು ಆ ಮಧ್ಯ ವಯಸ್ಸಿನಲ್ಲಿ ತೀವ್ರವಾಗಿ ಅವ್ರ ಕುಟುಂಬ ಬೀದಿ ಪಾಲಾಗಿದ್ದಾವೆ. ಹಾಗಾಗಿ ಏನಾದ್ರೂ ಮಾಡಿ ಈ ನಮ್ಮ ಗ್ರಾಮದಲ್ಲಿ ಮದ್ಯ ಮುಕ್ತ ಗ್ರಾಮವನ್ನು ಮಾಡಬೇಕು. ಇಲ್ಲಿ ಅಬಕಾರಿ ಇಲಾಖೆ ಅಂತ ಒಂದು ಅಧಿಕಾರಿನೇ ಇಲ್ಲಿ ನೇಮಿಸಬೇಕು. ನಮ್ಮ ಈ ಪಂಚಾಯತಿಯಲ್ಲಿ ತೊಳೆಕಪ್ಪ ಗ್ರಾಮದಲ್ಲಿ ಒಬ್ಬನ ಅಬಕಾರಿ ಅಧಿಕಾರಿ ನೇಮಿಸಿ ಏನು ಅನಧಿಕೃತವಾಗಿರುವಂತ ಮದ್ಯ ಅಂಗಡಿಗಳನ್ನ ಮುಚ್ಚಿಸಬೇಕು. ಹಾಗಾಗಿ ಈ ಮೂಲಕ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀವಿ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.